ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಯೊಂದಿಗೆ ನಮ್ಮ ಪ್ರಾರ್ಥನೆ ಈ ಸುವಾರ್ತೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾವು ಕೀರ್ತನೆಗಳನ್ನು ಧ್ಯಾನಿಸುವ ಮುನ್ನ ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಕೀರ್ತನೆಗಳೊಂದಿಗೆ ನಾವು ಪ್ರಾರ್ಥಿಸುವಾಗ ನೀವು ನಮ್ಮನ್ನು ಆಶೀರ್ವದಿಸುತ್ತೀರಿ, ಆತ್ಮರ ಶಕ್ತಿಯಿಂದ ತುಂಬಿಸುತ್ತೀರಿ ಮತ್ತು ನಮಗೆ ಚೈತನ್ಯವನ್ನು, ಆರೋಗ್ಯವನ್ನು ದಯಪಾಲಿಸುತ್ತೀರಿ. ಇದೋ ನಮ್ಮ ಹೃದಯದ ಈ ವೇದನೆಯನ್ನು ನಿವೇದಿಸುತ್ತೇವೆ. ಈ ಕೀರ್ತನೆಗಳ ಮೂಲಕ ನಮ್ಮನ್ನು ಹರಸಿರಿ, ಆಶೀರ್ವದಿಸಿರಿ ಪ್ರಭುವೆ. ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಆತ್ಮೀಯರೇ, ತೆಗೆದುಕೊಳ್ಳೋಣ ಕೀರ್ತನೆ 35. ಇಲ್ಲಿ 1ರಿಂದ 28 ವಾಕ್ಯಗಳಿವೆ. ಶತ್ರುಗಳಿಂದೆನ್ನ ಸಂರಕ್ಷಿಸು, ನನ್ನೊಡನೆ ವ್ಯಾಜ್ಯ ಮಾಡುವವರೊಡನೆ ವ್ಯಾಜ್ಯ ಮಾಡು, ನನ್ನೊಡನೆ ಕದನ ಮಾಡುವವರೊಡನೆ ಪ್ರಭು ಕದನ ಮಾಡು. ಖಡ್ಗ ಗುರಾಣಿಗಳನ್ನು ಧರಿಸಿಕೋ, ನನಗೆ ರಕ್ಷಣೆಯಾಗಿ ನಿಂತುಕೋ. ತಡೆ ನೀನು ಬಿಲ್ಲು ಬರ್ಜಿಯಿಂದ ಬೆನ್ನಟ್ಟಿ ಬರುವ ವೈರಿಯನು, ನೀಡೆನ್ನ ಮನೆಗೆ ನೀನೇ ರಕ್ಷಕನೆಂಬ ಅಭಯವನು. ನನ್ನ ಕೊಲೆಗೆ ಯತ್ನಿಸುವವನು ತಲೆ ತಗ್ಗಿಸಲಿ ನಿರಾಶೆಗೊಂಡು, ನನಗೆ ಕೇಡನ್ನು ಮಾಡುವವರು ಓಡಿ ಹೋಗಲಿ ಗಲಿಬಿಲಿಗೊಂಡು. ಬಿರುಗಾಳಿಗೆ ತರಗೆಲೆಯಂತೆ ತೂರಿ ಹೋಗಲಿ, ಪ್ರಭುವಿನ ದೂತನವರನು ಬೆನ್ನಟ್ಟಿ ಹೋಗಲಿ. ಇಳಿಜಾರು ಕಾರಿರುಳು ಇರುವ ಹಾದಿಯಲ್ಲಿ ಪ್ರಭುವಿನ ದೂತನವರನ್ನು ಓಡಿಸಿ ಬಿಡಲಿ. ನಿಷ್ಕಾರಣ ಕೊಲೆ ಮಾಡಲೆನ್ನ ಬಲೆಯೊಡ್ಡಿಹರು, ಆ ಕಾರಣ ಪ್ರಾಣ ತೆಗೆಯಲು ಗುಂಡಿ ತೋಡಿಹರು. ಒಡ್ಡಿದ ಬಲೆಯಲ್ಲಿ ಒಡ್ಡಿದವನೇ ಪಟಕ್ಕನೆ ಸಿಕ್ಕಿ ಬೀಳಲಿ, ತೋಡಿದ ಗುಣಿಯಲ್ಲಿ ತೋಡಿದವನೇ ತಟಕ್ಕನೆ ಬಿದ್ದು ಹೋಗಲಿ. ಹಾಗೆನ್ನ ಮನವು ಆನಂದಗೊಳ್ಳುವುದು ಪ್ರಭುವಿನಲ್ಲಿ, ಆಹ್ಲಾದಗೊಳ್ಳುವುದು ಆತನಿತ್ತ ರಕ್ಷಣೆಯಲ್ಲಿ. ಬಿಡಿಸಿದೆ ಬಡವನನ್ನು ದರೋಡೆಗೋರರಿಂದ, ರಕ್ಷಿಸಿದೆ ದುರ್ಬಲನನ್ನು ಬಲಾಢ್ಯರಿಂದ. ಹೇ ಪ್ರಭು, ನಿನಗೆ ಸಮಾನರಾರೆಂದು ಹೊಗಳುವು ನನ್ನೆಲುಬುಗಳೊಂದೊಂದು. ಸುಳ್ಳು ಸಾಕ್ಷಿಗಳೆದ್ದಿಹರು ನನಗೆ ವಿರುದ್ಧ, ಹೊರಿಸುತ್ತಿಹರು ನನಗೇ ತಿಳಿಯದ ಅಪರಾಧ. ಎಸಗುದಿಹರು ಉಪಕಾರಕ್ಕೆ ಅಪಕಾರ, ಮಾಡಿಹರೆನ್ನನು ನಿರ್ಗತಿಕ ಪಿಂಜಾರ. ಅವರು ಅಸ್ವಸ್ಥರಾಗಿರಲು ಶೋಕ ವಸ್ತ್ರಧಾರಿಯಾದೆ, ತಲೆಬಾಗಿ ಜಪಿಸಿದೆ ನಾ ಮನನೊಂದು ಉಪವಾಸವಿದ್ದೆ. ಶೋಕ ತಪ್ತನಾದೆ ಗೆಳೆಯನಿಗೋ ಬಳಗದವನಿಗೋ ಎಂಬಂತೆ, ಅತ್ತು ಪ್ರಲಾಪಿಸಿದೆ ತಾಯನ್ನು ಕಳೆದುಕೊಂಡ ತಬ್ಬಲಿಯಂತೆ. ನನಗೆ ಆಪತ್ತೊದಗಲದೋ ಸಂತೋಷಿಸಿದರು ಸಭೆಗೂಡಿ, ಸೂರೆ ಮಾಡಿದರು ತಿರುತಿರುಗಿ ಆ ಭ್ರಷ್ಟರೊಟ್ಟುಗೂಡಿ. ಅಣಕಿಸಿ ಹಾಸ್ಯ ಮಾಡಿದರು ಕೀಟಲೆಗಾರರಂತೆ, ಕಟಕಟನೆ ಹಲ್ಲು ಕಡಿದರು ಕಡು ಕೋಪಿಗಳಂತೆ. ಇನ್ನೆಷ್ಟರವರೆಗೆ ಪ್ರಭು ನೀ ಸುಮ್ಮನಿರುವೆ ನೋಡುತ್ತಾ, ಬಿಡಿಸೆನ್ನ ಹಾವಳಿಯಿಂದ ಸಿಂಹಗಳ ಬಾಯಿಯಿಂದ. ಮಹಾಸಭೆಯಲ್ಲಾಗ ನಿನ್ನನ್ನು ಕೊಂಡಾಡುವೆ, ಬಹು ಜನರ ಮುಂದೆ ನಿನ್ನ ಗುಣಗಾನ ಮಾಡುವೆ. ಕಳ್ಳ ವೈರಿಗಳೆನ್ನ ನೋಡಿ ಹಿಗ್ಗಲು ಬಿಡಬೇಡ, ಈ ಕಾರಣ ಶತ್ರುಗಳು ಕಣ್ಣು ಮಿಟುಕಿಸುವುದು ಬೇಡ. ಸಮಾಧಾನಕರವಲ್ಲ ಅವರಾಡುವ ನುಡಿಗಳು, ಮುಗ್ಧ ನಾಡಿಗರನ್ನು ಮೋಸಗೊಳಿಸುವ ಮಾತುಗಳು. ಎನ್ನೀ ಪರಿಸ್ಥಿತಿಯನ್ನು ಕಂಡು ಅವರು ಬಾಯಿ ಕಿಸದು, ಎನ್ನೀ ಪರಿಸ್ಥಿತಿಯನ್ನು ಕಂಡು ಅವರು ಬಾಯಿ ಕಿಸಿದು ನುಡಿದರು, ಆಹಾ ಕಣ್ಣಾರೆ ಕಂಡೆವಲ್ಲ ಎಂದು. ನೀನೇ ನೋಡಿರುವೆ ಪ್ರಭು, ಇನ್ನು ಸುಮ್ಮನಿರಬೇಡ.
ನನ್ನೊಡೆಯ, ನನಗಿನ್ನಾದರೂ ದೂರವಾಗಿರಬೇಡ. ನನ್ನ ನ್ಯಾಯವನ್ನು ನಿರ್ಣಯಿಸು ದೇವ, ಎಚ್ಚೆತ್ತು. ನನ್ನ ವಿವಾದವನ್ನು ವಿಚಾರಿಸು ಪ್ರಭು, ನೀನೆದ್ದು ನಿಂತು. ಹೇ ದೇವ, ನಿನ್ನ ನೀತಿಗನುಸಾರ ತೀರ್ಪು ಕೊಡು. ಶತ್ರುಗಳೆನ್ನ ವಿಷಯದಲ್ಲಿ ಹರ್ಷಗೊಳ್ಳದಂತೆ ಮಾಡು. ತಮ್ಮಾಸೆ ಕೈಗೂಡಿತೆನಲು ಅವರಿಗಿರಬಾರದು ಅವಕಾಶ. ಅವನನ್ನು ಕಬಳಿಸಿಬಿಟ್ಟೆವು ಎಂದು ಕೊಚ್ಚಿಕೊಳ್ಳುವ ಸಂತೋಷ. ನನಗಾದ ಕೇಡನ್ನು ನೋಡಿ ಹಿಗ್ಗುವವರಿಗಾಗಲಿ ಸಿಗ್ಗು. ನನ್ನನ್ನು ಕುಗ್ಗಿಸಿ ಮೆರೆಯುವವರನ್ನು ಮುಚ್ಚಲಿ ಲಜ್ಜೆಯ ಮುಸುಕು. ನನಗೆ ನ್ಯಾಯ ಬಯಸುವವರು ನಲಿದು ಮಾಡಲಿ ಜಯಕಾರ. ದಾಸನ ಹಿತೈಷಿ ಪ್ರಭುಗೆ ಜೈ ಎಂಬ ನಿರಂತರ ಪ್ರಚಾರ. ಆಗೆನ್ನ ಜಿಹ್ವೆ ಸಾರುವುದು ನಿನ್ನ ನೀತಿಯನು, ದಿನವೆಲ್ಲ ವರ್ಣಿಸುವುದು ನಿನ್ನ ಕೀರ್ತಿಯನು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೀರ್ತನೆಗಳಲ್ಲಿ ನಾವು ಅನೇಕ ವಿಷಯಗಳನ್ನು ನೋಡುತ್ತೇವೆ. ಒಂದು, ಪ್ರಭುವಿನ ರಕ್ಷಣೆ, ಪ್ರಭುವಿನ ಪ್ರೀತಿ, ಪ್ರಭುವಿನ ಮಾರ್ಗ ಮತ್ತು ನಮ್ಮಲ್ಲಿರುವ ಬಲಹೀನತೆ. ಆ ಬಲಹೀನತೆಯಿಂದ ಬಿಡುಗಡೆ ಹೊಂದಿ ಪ್ರಭುವಿನ ಹಾದಿಯಲ್ಲಿ ಜೀವಿಸುವಂತೆ ನಮಗೆ ದೇವರು ತೋರ್ಪಡಿಸುವ ಆ ಹಾದಿಯನ್ನು ನಾವಿಲ್ಲಿ ಮನಗಾಣುತ್ತೇವೆ. ನಮಗೆ ಬರುವ ಶತ್ರುಗಳಿಂದ ನಮ್ಮನ್ನು ರಕ್ಷಿಸು ದೇವ. ನಾವೊಂದು 5 ವಾಕ್ಯಗಳನ್ನು ಓದಿ ಅದರ ಮೇಲೆ ಧ್ಯಾನಿಸೋಣ. ನನ್ನೊಡನೆ ವ್ಯಾಜ್ಯ ಮಾಡುವವರೊಡನೆ ವ್ಯಾಜ್ಯ ಮಾಡು, ನನ್ನೊಡನೆ ಕದನ ಮಾಡುವವರೊಡನೆ ಪ್ರಭು ಕದನ ಮಾಡು. ಖಡ್ಗ ಗುರಾಣಿಗಳನ್ನು ಧರಿಸಿಕೋ, ನನಗೆ ರಕ್ಷಣೆಯಾಗಿ ನಿಂತುಕೋ. ತಡೆ ನೀನು ಬಿಲ್ಲು ಬರ್ಜಿಯಿಂದ ಬೆನ್ನಟ್ಟಿ ಬರುವ ವೈರಿಯನು, ನೀಡೆನ್ನ ಮನಕ್ಕೆ ನೀನೇ ರಕ್ಷಕನೆಂಬ ಅಭಯವನು. ನನ್ನ ಕೊಲೆಗೆ ಯತ್ನಿಸುವವನು ತಲೆ ತಗ್ಗಿಸಲಿ ನಿರಾಶೆಗೊಂಡು, ನನಗೆ ಕೇಡನ್ನು ಮಾಡುವವರು ಓಡಿ ಹೋಗಲಿ ಗಲಿಬಿಲಿಗೊಂಡು. ಬಿರುಗಾಳಿಗೆ ತರಗೆಲೆಯಂತೆ ತೂರಿ ಹೋಗಲಿ, ಪ್ರಭುವಿನ ದೂತನವರನ್ನು ಬೆನ್ನಟ್ಟಿ ಹೋಗಲಿ. ಅಂದ್ರೆ ಪ್ರಭು ನನ್ನ ಪರವಾಗಿ ನಿಲ್ಲಲು ಈ ಕೀರ್ತನಕಾರ ಪ್ರಾರ್ಥಿಸುತ್ತಾನೆ. ಪ್ರಾರ್ಥನೆ ಅಂದರೆ ಪ್ರಭು ನಮ್ಮ ಪರವಾಗಿ ನಿಲ್ಲುತ್ತಾರೆ. ದೇವರ ವಾಕ್ಯ ಆಲಿಸಿದಾಗ, ಅವರ ಸ್ವರ ಆಲಿಸಿದಾಗ ನಮ್ಮ ಪರವಾಗಿ ನಿಲ್ಲುತ್ತಾರೆ. ನಾವು ನಮ್ಮನ್ನೇ ಅವರ ಮುಂದೆ ತಗ್ಗಿಸಿಕೊಂಡಾಗ ನಮ್ಮ ಪರವಾಗಿ ನಿಲ್ಲುತ್ತಾರೆ ಮತ್ತು ನಮಗೆ ಜಯ ನೀಡುತ್ತಾರೆ. ನೋಡಿ, ಹೇಳ್ತಾರೆ, ನೀಡೆನ್ನ ಮನಕ್ಕೆ ನೀನೇ ರಕ್ಷಕನೆಂಬ ಅಭಯವನು. ನಮಗೆ ಅಭಯ ಸಿಗುತ್ತೆ ನಾವು ಆತನ ಸನ್ನಿಧಿಯಲ್ಲಿ ಇರುವಾಗ. ವಾಕ್ಯ 6ರಿಂದ, ಇಳಿಜಾರು ಕಾರಿರುಳು ಇರುವ ಹಾದಿಯಲ್ಲಿ ಪ್ರಭುವಿನ ದೂತನವರನ್ನು ಓಡಿಸಿ ಬಿಡಲಿ. ನಿಷ್ಕಾರಣ ಕೊಲೆ ಮಾಡಲೆನ್ನ ಬಲೆಯೊಡ್ಡಿಹರು, ಆ ಕಾರಣ ಪ್ರಾಣ ತೆಗೆಯಲು ಗುಂಡಿ ತೋಡಿಯರು. ಒಡ್ಡಿದ ಬಲೆಯಲ್ಲಿ ಒಡ್ಡಿದವನೇ ಪಟಕ್ಕನೆ ಸಿಕ್ಕಿ ಬೀಳಲಿ, ತೋಡಿದ ಗುಣಿಯಲ್ಲಿ ತೋಡಿದವನೇ ತಟಕ್ಕನೆ ಬಿದ್ದು ಹೋಗಲಿ. ಹಾಗೆನ್ನ ಮನವು ಆನಂದಗೊಳ್ಳುವುದು ಪ್ರಭುವಿನಲ್ಲಿ, ಆಹ್ಲಾದಗೊಳ್ಳುವುದು ಆತನಿತ್ತ ರಕ್ಷಣೆಯಲ್ಲಿ. ಯಾಕೆ? ಬಿಡಿಸಿದೆ ಬಡವನನ್ನು ದರೋಡೆಗೋರರಿಂದ, ರಕ್ಷಿಸಿದೆ ದುರ್ಬಲನನ್ನು ಬಲಾಢ್ಯರಿಂದ. ಹೇ ಪ್ರಭು, ನಿನಗೆ ಸಮಾನರಾರೆಂದು ಹೊಗಳುವು ನನ್ನೆಲುಬುಗಳೊಂದೊಂದು. ಅಂದರೆ ನೀನು ನನಗೆ ವಿರೋಧ ಬರುವ ವೈರಿಯನ್ನು ಅವನ ಕೈಯಿಂದ ಬಿಡಿಸಿದ್ಯಾ, ಆ ವೈರಿಯನ್ನು ಓಡಿಸಿ ಬಿಟ್ಟಿದ್ಯಾ, ರಕ್ಷಣೆ ನೀಡಿದ್ಯಾ. ಅದಕ್ಕಾಗಿ ನನ್ನ ಎಲುಬುಗಳೊಂದೊಂದೂ ನಿನಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುವು. ಸುಳ್ಳು ಸಾಕ್ಷಿಗಳೆದ್ದಿಹರು ನನಗೆ ವಿರುದ್ಧ, ಉರಿಸುದಿಹರು ನನಗೆ ತಿಳಿಯದ ಅಪರಾಧ. ಎಸಗುದಿಹರು ಉಪಕಾರಕ್ಕೆ ಅಪಕಾರ, ಮಾಡಿಹರೆಂದನು ನಿರ್ಗತಿಕ ಪಿಂಜಾರ. ಅವರು ಅಸ್ವಸ್ಥರಾಗಿರಲು ಶೋಕವಸ್ತ್ರಧಾರಿಯಾದೆ, ತಲೆಬಾಗಿ ಜಪಿಸಿದೆ ನಾ ಮನನೊಂದು ಉಪವಾಸವಿದ್ದೆ. ಶೋಕತಪ್ತನಾದೆ ಗೆಳೆಯನಿಗೋ ಬಳಗದವನಿಗೋ ಎಂಬಂತೆ, ಅತ್ತು ಪ್ರಲಾಪಿಸಿದ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಂತೆ. ನನಗೆ ಆಪತ್ತೊದಗಲದೋ ಸಂತೋಷಿಸಿದರು ಸಭೆಗೂಡಿ, ಸೂರೆ ಮಾಡಿದರು ತಿರುತಿರುಗಿ ಆ ಭ್ರಷ್ಟರೊಟ್ಟುಗೂಡಿ. ನೋಡಿ, ಈ ಕೀರ್ತನಕಾರ ತನ್ನ ಹೃದಯದ ವೇದನೆಯನ್ನು ನಿವೇದಿಸಿ ಹೇಳುತ್ತಾನೆ. ಸುಳ್ಳು ಸಾಕ್ಷಿಗಳೆದ್ದೀಹರು ಎನಗೆ ವಿರುದ್ಧ, ಉರಿಸುತ್ತಿಹರು ನನ್ನ ಮೇಲೆ ಅಪರಾಧ. ಉಪಕಾರ ಮಾಡ್ತಾ ಇದ್ದೀನಿ, ನನಗೆ ಅಪಕಾರ ಸಿಗುತ್ತೆ. ನನಗೆ ಪ್ರತಿ ಬಾರಿಯೂ ಇಂಥ ಅನುಭವವಾಗುತ್ತೆ ಎಂಬ ಆತನ ಆಕ್ರಂದನ ಆತ ತೋಡಿಕೊಳ್ಳುತ್ತಾನೆ. ಆದರೆ ಅವರು ಅಸ್ವಸ್ಥರಾಗಿರಲು ನಾನೇನು ಮಾಡಿದೆ? ಜಪಿಸಿದೆ, ಪ್ರಾರ್ಥಿಸಿದೆ. ಅಂದರೆ ನಮ್ಮ ವೈರಿಗಳಿಗಾಗಿಯೂ ನಾವು ಪ್ರಾರ್ಥಿಸಬೇಕು, ನಾವು ಅವರಿಗಾಗಿಯೂ ಜಪಿಸಬೇಕು. ಅವರು ಮಾಡ್ತಾರೆ ಅಂತೇಳಿ ನಾವು ಮಾಡೋದು ಅಲ್ಲ. ಬದಲಾಗಿ ಯೇಸು ಹೇಳಿದ್ದಾರೆ, ಅಪಕಾರಕ್ಕೆ ಅಪಕಾರವಲ್ಲ ಉಪಕಾರ, ಪ್ರತಿಕಾರಕ್ಕೆ ಪ್ರತಿಕಾರವಲ್ಲ ಪ್ರತ್ಯುಪಕಾರ, ದ್ವೇಷವಲ್ಲ ಪ್ರೀತಿ. ಆದ್ದರಿಂದ ನಾವು ಇಡೀ ವಿಶ್ವಕ್ಕಾಗಿ, ಇಡೀ ರಾಜ್ಯ ಸಾಮ್ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸುವಾಗ
ಎಲ್ಲ ಮುಖಂಡರುಗಳಿಗಾಗಿ ಪ್ರಾರ್ಥಿಸುವಾಗ ಒಳ್ಳೆಯವರು ಕೆಟ್ಟವರು ನಮ್ಮ ವೈರಿಗಳು ಇರ್ಬೋದು, ಆದರೂ ನಾವು ಅವರಿಗಾಗಿ ಪ್ರಾರ್ಥಿಸಬೇಕು. ಏಕೆಂದರೆ ಅವರೆಲ್ಲರಲ್ಲಿ ಇರುವ ಜೀವ ದೇವರದು. ಅಣಕಿಸಿ ಹಾಸ್ಯ ಮಾಡಿದರು ಕೀಟಲೆಗಾರರಂತೆ, ಕಟಕಟನೆ ಹಲ್ಲು ಕಡಿದರು ಕಡು ಕೋಪಿಗಳಂತೆ. ಇನ್ನೆಷ್ಟರವರೆಗೆ ಪ್ರಭು ನೀ ಸುಮ್ಮನಿರುವೆ ನೋಡುತ್ತಾ? ಬಿಡಿಸೆನ್ನ ಆವಳಿಯಿಂದ ಸಿಂಹಗಳ ಬಾಯಿಂದ. ಮಹಾಸಭೆಯಲ್ಲಾಗ ನಿನ್ನನ್ನು ಕೊಂಡಾಡುವೆ, ಬಹು ಜನರ ಮುಂದೆ ನಿನ್ನ ಗುಣಗಾನ ಮಾಡುವೆ. ಕಳ್ಳ ವೈರಿಗಳೆನ್ನ ನೋಡಿ ಹಿಗ್ಗಲು ಬಿಡಬೇಡ, ಈ ಕಾರಣ ಶತ್ರುಗಳು ಕಣ್ಣು ಮಿಟುಕಿಸುವುದು ಬೇಡ. ಸಮಾಧಾನಕರವಲ್ಲ ಅವರಾಡುವ ನುಡಿಗಳು, ಮುಗ್ಧ ನಾಡಿಗರನ್ನು ಮೋಸಗೊಳಿಸುವ ಮಾತುಗಳು. ನೋಡಿ, ಅಣಕಿಸಿ ಹಾಸ್ಯ ಮಾಡಿದರು ಕೀಟಲಗಾರರಂತೆ. ಇವತ್ತು ನಮ್ಗೆ ಗೊತ್ತು, ಈ ಅಣಕು ಮಾತುಗಳು, ಸುಳ್ಳು ಮಾತುಗಳು ಎಲ್ಲ ಹಾವಳಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಇರಬಹುದು. ಇವತ್ತು ರಾಜಕೀಯ ಒಂದು ಸಂಕಷ್ಟದಲ್ಲಿ, ಸಂದಿಗ್ಧತೆಯಲ್ಲಿ ನಾವಿದ್ದೀವಿ. ಸಾಮಾಜಿಕ ವ್ಯವಸ್ಥೆಯ ಸಂದಿಗ್ಧತೆಯಲ್ಲಿ ನಾವಿದ್ದೀವಿ. ಆರ್ಥಿಕತೆಯ ಮಾರಕವಾದ ಒಂದು ಬಿಕ್ಕಟ್ಟಿನಲ್ಲಿ ನಾವು ಬಿದ್ದಿದ್ದೀವಿ. ಸಾಂಕ್ರಾಮಿಕ ಪಿಡುಗಿನಲ್ಲಿ ನಾವಿದ್ದೀವಿ. ಪ್ರಭು, ಅವೆಲ್ಲ ಶತ್ರುಗಳು. ನನ್ನನ್ನು ನೀ ಬಿಡಿಸಯ್ಯ, ನಿನಗೆ ಮಾತ್ರ ಸಾಧ್ಯ ಪ್ರಭು ನನ್ನನ್ನು ಬಿಡಿಸಲು. ಸಮಾಧಾನಕಾರವಲ್ಲ ಅವರು ಆಡುವ ಮಾತುಗಳು. ನೋಡಿ, ಅವರು ಪ್ರಚೋದನೆಗೊಳಿಸುವುದು, ಪ್ರೇರಣೆಗೊಳಿಸುವಂಥದ್ದಲ್ಲ. ಮುಗ್ಧ ನಾಡಿಗರು ಮೋಸಗೊಳಿಸುವ ಮಾತುಗಳ. ಎನ್ನೀ ಪರಿಸ್ಥಿತಿಯನ್ನು ಕಂಡು ಅವರು ಬಾಯಿ ಕಿಸಿದು ನುಡಿದರು, ಆಹಾ ಕಣ್ಣಾರೆ ಕಂಡವಲ್ಲ ಎಂದು. ನೀನೇ ನೋಡಿರುವೆ ಪ್ರಭು, ಇನ್ನು ಸುಮ್ಮನಿರಬೇಡ. ನನ್ನೊಡೆಯ ನನಗಿನ್ನಾದರೂ ದೂರವಾಗಿರಬೇಡ. ನನ್ನ ನ್ಯಾಯವನ್ನು ನಿರ್ಣಯಿಸು ದೇವ, ಎಚ್ಚೆತ್ತು ನನ್ನ ವಿವಾದವನ್ನು ವಿಚಾರಿಸು ಪ್ರಭು, ನೀನೆದ್ದು ನಿಂತು. ಹೇ ಪ್ರಭು, ಹೇ ದೇವ, ನಿನ್ನ ನೀತಿಗನುಸಾರ ತೀರ್ಪು ಕೊಡು. ಶತ್ರುಗಳೆನ್ನ ವಿಷಯದಲ್ಲಿ ಹರ್ಷಗೊಳ್ಳದಂತೆ ಮಾಡು. ತಮ್ಮಾಸೆ ಕೈಗೂಡಿತೆನ್ನಲು ಅವರಿಗಿರಬಾರದು ಅವಕಾಶ. ನೋಡಿ, ಶತ್ರುಗಳಿಗೆ ಇರಬಾರ್ದು ಅವಕಾಶ. ತಮ್ಮ ಆಸೆ ತಾವು ಯೋಚಿಸಿದ್ದು ಕೈಗೂಡಿತು, ಅವರಿರಬಾರ್ದು. ನೀನು ನನಗೆ ನ್ಯಾಯ ನಿರ್ಣಯಿಸು, ನನ್ನಲ್ಲಿರುವ ಬಲಹೀನತೆಯನ್ನು ಮನ್ನಿಸು. ನೀನು ಸುಮ್ಮನಿರಬೇಡ ದೇವ, ನನ್ನಿಂದ ದೂರವಾಗಿರಬೇಡ. ನನಗಾದ ಕೇಡನ್ನು ನೋಡಿ ಹಿಗ್ಗುವವರಿಗಾಗಲಿ ಸಿಗ್ಗು. ನನ್ನನ್ನು ಕುಗ್ಗಿಸಿ ಮೆರೆವವರನ್ನು ಮುಚ್ಚಲಿ ಲಜ್ಜೆಯ ಮುಸುಕು. ನನಗೆ ನ್ಯಾಯ ಬಯಸುವವರು ನಲಿದು ಮಾಡಲಿ ಜಯಕಾರ. ದಾಸನ ಹಿತೈಷಿ ಪ್ರಭುಗೆ ಜೈ ಎಂಬ ನಿರಂತರ ಪ್ರಚಾರ. ಹಾಗೆ ನನ್ನ ಜಿಹ್ವೆ, ನನ್ನ ಜೀವ ಸಾರುವುದು ನಿನ್ನ ನೀತಿಯೇನು, ದಿನವೆಲ್ಲ ವರ್ಣಿಸುವುದು ನಿನ್ನ ಕೀರ್ತಿಯೇನು. ಹೌದು ಪ್ರಭುವೇ, ನೀನೇ ನನ್ನ ರಕ್ಷಕನು, ನೀನೇ ನನ್ನ ನಾಯಕನು, ನೀನೇ ನನ್ನನ್ನು ನಡೆಸುವ ದೇವನು. ಆತ್ಮೀಯರೇ, ದೇವರು ನಮ್ಮ ಪರವಾಗಿದ್ದಾರೆ. ನಾವು ದೇವರ ಪರವಾಗಿ ಇದ್ದೀವ ಎಂಬ ಪ್ರಶ್ನೆ ಕೇಳಬೇಕು. ದೇವರು ವಿಶ್ವಾಸಿ, ನಾವು ವಿಶ್ವಾಸಿಗಳಾಗಿ ನಂಬಿಕೆಯಿಂದ ಬಾಳ್ತಾ ಇದ್ದೀವ? ದೇವರು ಭರವಸೆ ಕೊಡ್ತಾರೆ, ಆ ಭರವಸೆಯಲ್ಲಿ ನಾವು ಜೀವಿಸ್ತಾ ಇದ್ದೀವ? ಖಂಡಿತವಾಗಿಯೂ ಈ ಕೀರ್ತನೆ ಒಂದು ಅಗಾಧ ಅರ್ಥವುಳ್ಳ ಕೀರ್ತನೆಯಾಗಿದೆ. ನಮ್ಮ ಯಾತನೆಗಳನ್ನು ಸಮರ್ಪಿಸಿ ವೈರಿಗಳಿಂದ ನಮ್ಮನ್ನು ಬಿಡಿಸಿ ರಕ್ಷಿಸಿ ಕಾಪಾಡುವ ಶಕ್ತಿ ದೇವರಿಗಿದೆ. ಹಾಗೂ ವಿಶ್ವಾಸಿಯ ಪ್ರಾರ್ಥನೆ ನಿರರ್ಥಕವಾಗುವುದಿಲ್ಲವೆಂಬ ಒಂದು ಸಂದೇಶವನ್ನು ನಮಗೆ ನೀಡುತ್ತದೆ. ಕೀರ್ತನೆ 36, ದುರುಳರಿಂದ ಕೆಡುಕು, ದೇವರಿಂದ ಬೆಳಕು. ಇಲ್ಲಿ ಸುಮಾರು 12 ವಾಕ್ಯಗಳಿವೆ. ಜಿನುಗುಟ್ಟುತಿಹುದು ಪಾಪವು ದುಷ್ಟನ ಮನದಲ್ಲಿ, ದೇವ ಭಯವೇ ಇಲ್ಲ ಅವನ ಕಣ್ಣೆದುರಿನಲಿ. ಬೈಲಿಗೆ ಬಾರದು ನಿನ್ನ ದೋಷವು, ನಿನಗದು ಕೇಡು ತರದು. ಇಂತುಲಿದು ಆ ಪಾಪದ ಜಿನುಗು ಅವನನ್ನು ವಂಚಿಸುತ್ತಿಹುದು. ಅವನ ಕೀಳು ಬಾಯಿಯ ತುಂಬ ಕೇಡು ಕಪಟ. ಸನ್ಮತಿ ಸತ್ಕಾರ್ಯಗಳನ್ನು ಬಿಟ್ಟೇ ಬಿಟ್ಟ. ಆಲೋಚಿಸುತ್ತಿಹನು ಅಕ್ರಮವನು ಹಾಸಿಗೆಯಿಂದಲೇ. ಹೇಸನು ದುಷ್ಕೃತ್ಯಕ್ಕೆ ಮುನ್ನುಗ್ಗುವನು ದುರ್ಮಾರ್ಗದಲ್ಲೇ. ನಿನ್ನ ಪ್ರೀತಿ ಪ್ರಭು ಚುಂಬಿಸುತ್ತಿಹುದು ಗಗನವನು, ನಿನ್ನ ಸತ್ಯವು ಮುಟ್ಟುತ್ತಿಹುದು ಮೇಘಮಂಡಲವನು. ನಿನ್ನ ನೀತಿ ಸುರಗಿರಿಯಂತೆ, ನಿನ್ನ ನ್ಯಾಯ ಮಹಾಸಾಗರದಂತೆ. ಮಾನವರನ್ನು ಪಶು ಪ್ರಾಣಿಗಳನ್ನು ಪ್ರಭು ಸಲಹುವೆ ರಕ್ಷಕನಂತೆ. ನಿನ್ನ ಅಚಲ ಪ್ರೀತಿ ಹೇ ದೇವ ಎಷ್ಟೋ ಅಮೂಲ್ಯ. ನಿನ್ನಕ್ಕರೆಯ ರೆಕ್ಕೆಗಳಡಿ ನರಮಾನವರಿಗಾಶ್ರಯ. ಅವರ ತೃಪ್ತಿ ನಿನ್ನ ಮಂದಿರದ ಸಮೃದ್ಧಿಯಿಂದ,
ಅವರ ಪಾನೀಯ ನಿನ್ನ ಸಂಭ್ರಮ ಪ್ರವಾಹದಿಂದ. ನಿನ್ನಲ್ಲಿದೆ ಜೀವದ ಬುಗ್ಗೆ, ನಿನ್ನ ಬೆಳಕಿಂದ ಬೆಳಕೆಮಗೆ. ನಿನ್ನನ್ನರಿತವರನ್ನು ಪ್ರೀತಿಸು ಮುಂದಕ್ಕೂ, ಒಳಿತನು ಮಾಡು ನೇರ ಮನಸ್ಕರಿಗೂ. ಗರ್ವಿಗಳ ಕಾಲಿಗೆ ನಾ ಬೀಳುವುದು ಬೇಡ, ದುರುಳರ ಕೈ ನನ್ನ ಹೊರದೂಡುವುದು ಬೇಡ. ಕೇಡು ಮಾಡಿದವರಿದೋ ಕೆಳಗೆ ಬಿದ್ದಿಹರು, ಮರಳಿ ಏಳಲಾಗದೆ ಮಡಿದು ಬಿದ್ದಿಹರು. ಆತ್ಮೀಯರೇ, ಈ ಕೀರ್ತನೆಯೂ ಕೂಡ ನಮಗೆ ಹೇಗೆ ದೇವರಿಂದ ಬೆಳಕು ಮತ್ತು ದುರುಳರಿಂದ ಕಿಡುಕು ಉಂಟಾಗುವುದು ಎಂಬುದಾಗಿ ಇಲ್ಲಿ ತಿಳಿಸುತ್ತದೆ. ಅದರಲ್ಲೂ ನಾವು ಕೇಡಿನಲ್ಲಿ ಜೀವಿಸದೆ ಒಳಿತಿನಲ್ಲಿ ಜೀವಿಸಲು ನಮಗೆ ಕರೆ ನೀಡುತ್ತೆ. ಧ್ಯಾನಿಸೋಣ. ಜಿನುಗುಟ್ಟುತ್ತಿಹುದು ಪಾಪವು ದುಷ್ಟನ ಮನದಲ್ಲಿ. ಪಾಪಿಯ ಮನದಲ್ಲಿ ಜಿನುಗುಟ್ಟುತ್ತಿಹುದು ಏನು? ದೇವ ಭಯವೇ ಇಲ್ಲ ಅವನ ಕಣ್ಣೆದುರಲಿ. ಪಾಪ ನೋಡಿ, ಎಸೆಕಿಯೇಲ್ ಪ್ರವಾದಿ ಹೇಳ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವೂ ಸಂತೋಷವಿಲ್ಲ. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ಶಿಷ್ಟತನವನ್ನು ಆಚರಿಸಿ ದೇವರೆಡೆಗೆ ಬರಬೇಕು. ಆದರೆ ಇಲ್ಲಿ ಏನಾಗುತ್ತೆ ಇದೆ, ನಮಗೆ ಪಾಪ ನಮ್ಮನ್ನು ಅಧಿಕಾರ ಚಲಾಯಿಸುತ್ತೆ ನಮ್ಮ ಮೇಲೆ. ಸಿನ್ ಡಾಮಿನೇಟ್ಸ್ ಇನ್ ಅಸ್. ಜಿನುಗುಟ್ಟುತ್ತಿಹುದು ಪಾಪವು ದುಷ್ಟನ ಮನದಲ್ಲಿ. ದುಷ್ಟ ಕೆಡುಕು ಮಾಡಲೇ ಕಾಯ್ಕೊಂಡಿರ್ತಾನೆ. ದೇವರ ಭಯವೇ ಇಲ್ಲ ಅವನ ಕಣ್ಣೆದುರಿನಲ್ಲಿ. ಯಾಕೆ ದುಷ್ಟನು ಆಶೀರ್ವಾದ ಹೊಂದುವುದಿಲ್ಲ? ದೇವರ ಭಯ ಸುಜ್ಞಾನ. ಅವನಿಗೆ ದೇವರ ಭಯವಿಲ್ಲ ಅಂದರೆ ಏನು? ದೇವರ ಆ ಪ್ರಾರ್ಥನೆಗೆ ಅವನು ಹೋಗುಡುವುದಿಲ್ಲ, ದೇವರ ವಾಕ್ಯ ಓದುವುದಿಲ್ಲ, ದೇವರಿಂದ ದೂರ ಸರಿಯುತ್ತಾನೆ. ಬೈಲಿಗೆ ಬಾರದು ನಿನ್ನ ದೋಷವು, ನಿನಗದು ಕೇಡು ತರದು. ಇಂತುಲಿದು ಆ ಪಾಪದ ಜಿನುಗು ಅವನನ್ನು ವಂಚಿಸುತ್ತಿಹುದು. ಪಾಪದ ಜಿನುಗು ಆತನನ್ನು ವಂಚಿಸುತ್ತಿಹುದು. ಇವತ್ತು ದುಷ್ಟರನ್ನು ಯಾವುದು ವಂಚಿಸ್ತಾ ಇದೆ? ಪಾಪ ವಂಚಿಸ್ತಾ ಇದೆ. ನಮ್ಮನ್ನು ಕೂಡ ಪಾಪ ವಂಚಿಸ್ತಾ ಇದೆ. ಅವಳನ್ನು ಕೂಡ ಪಾಪ ವಂಚಿಸುವುದು. ಸೈತಾನ ವಂಚಿಸಿದ. ಆತನ ವಂಚನೆ, ಕಪಟ, ಮೋಸ, ಮತ್ಸರ, ದ್ವೇಷ ಆತನದು. ಅದರಿಂದ ನಾವು ಯೋಚನೆ ಮಾಡಬಹುದು, ಬೈಲಿಗೆ ಬಾರದು ನಿನ್ನ ದೋಷವು. ಯೇಸು ಸ್ವಾಮಿ ಹೇಳ್ತಾರೆ, ರಟ್ಟಾಗದ ಗುಟ್ಟಿಲ್ಲ. ಅರಿಯೋ ಮನುಜ, ಕೇಳೋ ಮನುಜ, ಬೈಲಿಗೆ ಬಾರದು ನಿನ್ನ ದೋಷವು. ಯಾವ್ದು ಹೇಳ್ತದೆ? ಪಾಪ ಹೇಳ್ತದೆ. ನಿನಗದು ಕೇಡು ತರದು. ಆ ಪಾಪ ಮಾಡು, ನೀನು ಏನಾಗುವುದಿಲ್ಲ. ಇಂತುಲಿದು ಆ ಪಾಪದ ಜಿನುಗು ಅವನನ್ನು ವಂಚಿಸುತ್ತಿರುವುದು. ಯೋಚನೆ ಮಾಡೋಣ, ಇವತ್ತು ಈ ಕೀರ್ತನೆ ಓದುವಾಗ ಪಾಪದ ಜಿನುಗು ನಮ್ಮನ್ನು ವಂಚಿಸುತ್ತಿದೆಯಾ? ಪಾಪ ದುಶ್ಚಟ ದುರ್ಗುಣಗಳಲ್ಲೇ ನಾವು ಬಿದ್ದಿದ್ದೀವಾ ಅಥವಾ ಅಲ್ಲಿಂದ ಹೊರಗಡೆ? ಕೀರ್ತನೆ ಸುಮ್ಮನೆ ಓದುವುದಲ್ಲ, ಕೀರ್ತನೆ ನಮ್ಮನ್ನು ಪರಿವರ್ತಿಸುತ್ತೆ. ನಮ್ಮ ಪ್ರಾರ್ಥನೆಯನ್ನು ಬಲಶಾಲಿಯನ್ನಾಗಿಸುತ್ತೆ. ದೇವರ ಕೃಪೆಯನ್ನು ನಮಗೆ ತಂದು ಕೊಡುತ್ತೆ. ಅವನ ಕೀಳು ಬಾಯಿಯ ತುಂಬ ಕೇಡು ಕಪಟ, ಸನ್ಮತಿ ಸತ್ಕಾರ್ಯಗಳನ್ನು ಬಿಟ್ಟೇ ಬಿಟ್ಟ. ನೋಡಿ, ಇಂಥ ಪಾಪಿಯ ಬಾಯಿ ಕೀಳು ಬಾಯಿಯ ತುಂಬ ಕೇಡು ಕಪಟ. ತೆಗೆದ್ರೆ ಸಾಕು ಬಾಯಿ, ಹೊಲಸು ಮಾತು, ಅಶ್ಲೀಲ ಪದ, ಕೆಡುಕು ಮಾತು. ಅಂಥವರ ಮುಂದೆ ನಿಲ್ಲಲು ಆಗೋಲ್ಲ, ಕೇಳಲು ಆಗೋಲ್ಲ. ಏಕೆಂದರೆ ದುರುಳನಾಗಿದ್ದಾನೆ ಆತ, ದುರುಳಲಾಗಿದ್ದಾಳೆ ಆಕೆ. ಸನ್ಮತಿ ಸತ್ಕಾರ್ಯಗಳನ್ನು ಬಿಟ್ಟೇ ಬಿಟ್ಟ. ಸನ್ಮತಿ ಇಲ್ಲ, ಸತ್ಕಾರ್ಯ ಇಲ್ಲ, ಯಾವುದಿಲ್ಲ, ಎಲ್ಲವನ್ನು ಬಿಟ್ಟೇ ಬಿಟ್ಟ, ಕೆಟ್ಟು ಬಿಟ್ಟ. ಆಲೋಚಿಸುತ್ತೀಹನು ಅಕ್ರಮವನ್ನು ಹಾಸಿಗೆಯಿಂದಲೇ. ನೋಡಿ, ಇಂಥವ್ರಿಗೆ ನಿದ್ದೆಯೂ ಬೀಳಲ್ಲ. ಅಕ್ರಮ ಇವರು ಎಲ್ಲಿಂದ ಆಲೋಚಿಸುತ್ತಾರೆ ಅಂದರೆ ಹಾಸಿಗೆಯಿಂದ ಆಲೋಚಿಸುತ್ತಾರಂತೆ. ಅಂದರೆ ಮನಸ್ಸಿನಲ್ಲಿ ಇಡೀ ಅಕ್ರಮ ಅಕ್ರಮ ಅಕ್ರಮ. ಆದ್ದರಿಂದ ಸಮಾಧಾನ ಇಲ್ಲ, ಆದ್ದರಿಂದ ಅಲ್ಲಿ ಆಶೀರ್ವಾದವಿಲ್ಲ, ಶಾಂತಿ ಇಲ್ಲ. ಯೇಸನು ದುಷ್ಕೃತ್ಯಕ್ಕೆ ಮುನ್ನುಗ್ಗುವನು ದುರ್ಮಾರ್ಗದಲೇ. ನೋಡಿ, ದುಷ್ಕೃತ್ಯಕ್ಕೆ ಅವನು ಏಸುವುದಿಲ್ಲ, ಬೇಡವಾದ ಕೃತ್ಯಗಳನ್ನು ಮಾಡಲು ಏಸುವುದಿಲ್ಲ. ನಿನ್ನ ಪ್ರೀತಿ ಪ್ರಭು ಚುಂಬಿಸುತ್ತಿಹುದು ಗಗನವನು, ನಿನ್ನ ಸತ್ಯವು ಮುಟ್ಟುತ್ತಿಹುದು ಮೇಘಮಂಡಲವನು. ದೇವಾ, ನಿನ್ನ ಪ್ರೀತಿ ಚುಂಬಿಸುತ್ತಿಹುದು ಗಗನವನು. ಅಂದರೆ ನಿನ್ನ ಪ್ರೀತಿ ಅಗಮ್ಯವಾದುದು ಮತ್ತು ಆ ಪ್ರೀತಿಗೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ಚುಂಬಿಸುತ್ತಿರುವುದು ಅಂದರೆ ಗಾಡ್ಸ್ ಲವ್, ದರ್ ಈಸ್ ನೋ, ಏನು ಹೇಳ್ತಾರಲ್ಲ, ಅದಕ್ಕೆ ಬಾರ್ಡರ್ ಇಲ್ಲ. ಇಟ್ ಈಸ್ ಬಿಯಾಂಡ್ ದ ಬಾರ್ಡರ್. ನಿನ್ನ ಸತ್ಯವು ಮುಟ್ಟುತ್ತಿಹುದು ಮೇಘಮಂಡಲವನು. ನಿನ್ನ ಸತ್ಯ ಮೇಘಮಂಡಲವನ್ನು ಮುಟ್ಟುತ್ತದೆ. ನಿನ್ನ ನೀತಿ
ಸುರಗಿರಿಯಂತೆ ನಿನ್ನ ನ್ಯಾಯ ಮಹಾಸಾಗರದಂತೆ. ಮಾನವರನು ಪಶು ಪ್ರಾಣಿಗಳನ್ನು ಪ್ರಭು ಸಲಹುವೆ ರಕ್ಷಕನಂತೆ. ಏನು ಮಾಡ್ತಾರೆ ದೇವರು? ನ್ಯಾಯ ನೀತಿಯಿಂದ, ದೇವರ ನ್ಯಾಯ ನೀತಿಯ ಪ್ರಕಾರವೇ ದೇವರು ನಡೆಸ್ತಾರೆ ಮತ್ತು ಆತ ಎಲ್ಲರನ್ನು ರಕ್ಷಕನಂತೆ ಸಲಹುತ್ತಾನೆ. ಇವತ್ತು ನಾವು ಬದುಕಿದ್ದೀವಿ ಎಂದರೆ ಆ ರಕ್ಷಕನ ಪ್ರೀತಿ, ಯೇಸುವಿನ ಪ್ರೀತಿ, ದೇವರ ಪ್ರೀತಿ. ನೋಡಿ, ಮುಂದುವರಿಸಿ ಹೇಳ್ತಾನೆ, ನಿನ್ನ ಅಚಲ ಪ್ರೀತಿ, ಅಚಲ, ಅಲುಗಾಡದ ಪ್ರೀತಿ, ಕಾಂಪ್ರಮೈಸ್ ಮಾಡದ ಪ್ರೀತಿ, ನಿನ್ನ ಅಚಲ ಪ್ರೀತಿ ಹೇ ದೇವ ಎಷ್ಟೋ ಅಮೂಲ್ಯ. ನಿನ್ನ ಅಚಲ ಪ್ರೀತಿ ಎಷ್ಟೋ ಅಮೂಲ್ಯ. ನಿನ್ನ ಅಕ್ಕರೆಯ ರೆಕ್ಕೆಗಳಡಿ ನರಮಾನವರಿಗಾಶ್ರಯ. ನಿನ್ನ ಅಚಲ ಪ್ರೀತಿ ಅಮೂಲ್ಯ. ನಿನ್ನ ಅಕ್ಕರೆಯ ರೆಕ್ಕೆ, ದೇವರ ಅಕ್ಕರೆ ಅಂದರೆ ದೇವರ ಪ್ರೀತಿ. ಆ ರೆಕ್ಕೆಗಳಡಿ, ಹೇಗೆ ಒಂದು ಕೋಳಿ ಮರಿ ಆ ರೆಕ್ಕೆಗಳಡಿ ಮರಿಗಳನ್ನು ಇಡುತ್ತಾರೆ, ಅಕ್ಕರೆ. ಪ್ರಾಣಿಗಳನ್ನು ನೀವು ನೋಡಿದ್ದೀರಿ, ಅಕ್ಕರೆ. ಮನುಷ್ಯನಿಗೂ ಕೂಡ ಆ ಅಂತ ಅಕ್ಕರೆ ಮಗುವಿನ ಮೇಲೆ, ತನ್ನವರ ಮೇಲೆ, ಅದಕ್ಕಿಂತ ಮಿಗಿಲಾದ ಅಕ್ಕರೆ ದೇವರಿಗಿದೆ. ನಿನ್ನ ಅಕ್ಕರೆಯ ರೆಕ್ಕೆಗಳಡಿ ನರಮಾನವರಿಗಾಶ್ರಯ. ಅವರ ತೃಪ್ತಿ ನಿನ್ನ ಮಂದಿರದ ಸಮೃದ್ಧಿಯಿಂದ. ನೋಡಿ, ಇವತ್ತು ಮಂದಿರದ ಸಮೃದ್ಧಿ, ಮಂದಿರದಲ್ಲಿ ನಿನ್ನ ಆಶೀರ್ವಾದ, ಮಂದಿರದಲ್ಲಿ ನಿನ್ನ ಕೃಪೆ ನಮಗೆ ಆಶೀರ್ವಾದ. ಅವರ ಪಾನೀಯ ನಿನ್ನ ಸಂಭ್ರಮ ಪ್ರವಾಹದಿಂದ. ನಿನ್ನಲ್ಲಿ ಮಹಿಮೆ, ಸ್ತುತಿ, ಸ್ತೋತ್ರ, ವಂದನೆ, ಸಂಭ್ರಮಿಸುವುದಿದೆ ಅಲ್ಲ, ಅದು ನಮಗೆ ಆ ಪಾನೀಯವಾಗಿದೆ. ನಿನ್ನಲ್ಲಿದೆ ಜೀವದ ಬುಗ್ಗೆ, ನಿನ್ನ ಬೆಳಕಿಂದ ಬೆಳಕೆಮಗೆ. ನೋಡಿ, ನಿನ್ನಲ್ಲಿದೆ ಜೀವದ ಬುಗ್ಗೆ. ಇದನ್ನೇ ನೀವು ನೋಡಿದ್ದೀರಿ. ಆದರೆ ಯೋಹಾನ 10:10, ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಸೈತಾನನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು. ಹಾಗೆಯೇ ಯೋಹಾನ 5:26-27 ನಾವು ನೋಡ್ತೀವಿ, ಪಿತನು ಜೀವಕ್ಕೆ ಸ್ವಯಂ ಮೂಲವಾಗಿದ್ದಾರೆ, ಯೇಸುವನ್ನು ಜೀವಕ್ಕೆ ಸ್ವಯಂ ಮೂಲವಾಗಿ ಕರುಣಿಸಿದ್ದಾರೆ. ನಿನ್ನಲ್ಲಿದೆ ಜೀವದ ಬುಗ್ಗೆ. ಲೈಫ್ ಈಸ್ ಇನ್ ಗಾಡ್, ಲೈಫ್ ಈಸ್ ಇನ್ ದ ಸ್ಕ್ರಿಪ್ಚರ್. ಈ ವಾಕ್ಯದಲ್ಲಿ, ಯಾಕಂದ್ರೆ ಅದು ಜೀವವುಳ್ಳ ವಾಕ್ಯಗಳು. ನಿನ್ನ ಬೆಳಕಿಂದ ಬೆಳಕೆಮಗೆ. ವಿ ಹ್ಯಾವ್ ಲೈಟ್ ಬಿಕಾಸ್ ಯು ಆರ್ ದ ಲೈಟ್. ನಿನ್ನ ಬೆಳಕಿಂದ ಬೆಳಕೆಮಗೆ. ನಿನ್ನ ನರಿತವರನ್ನು ಪ್ರೀತಿಸು ಮುಂದಕ್ಕೂ, ಒಳಿತನು ಮಾಡು ನೇರ ಮನಸ್ಕರಿಗೂ. ಗರ್ವಿಗಳ ಕಾಲಿಗೆ ನಾ ಬೀಳುವುದು ಬೇಡ, ದುರುಳರ ಕೈ ನನ್ನ ಹೊರದುಡುವುದು ಬೇಡ. ನೋಡಿ, ನಿನ್ನ ನರಿತವರನ್ನು ಪ್ರೀತಿಸು ಮುಂದಕ್ಕೂ, ಒಳಿತನು ಮಾಡು ನೇರ ಮನಸ್ಕರಿಗೂ. ದೇವರಲ್ಲಿ ಬೇಡಿಕೊಳ್ಳುವುದು. ಗರ್ವಿಗಳ ಕಾಲಿಗೆ ನಾ ಬೀಳುವುದು ಬೇಡ, ದುರುಳರ ಕೈ ನನ್ನ ಹೊರದುಡುವುದು ಬೇಡ. ಕೇಡು ಮಾಡಿದವರಿದೋ ಕೆಳಗೆ ಬಿದ್ದಿಹರು, ಮರಳಿ ಏಳಲಾಗದೆ ಮಡಿದು ಬಿದ್ದಿಹರು. ಹೌದು ಆತ್ಮೀಯರೇ, ಕೇಡು ಮಾಡಿದವರಿದೋ ಕೆಳಗೆ ಬಿದ್ದಿಹರು, ಮರಳಿ ಏಳಲಾಗದೆ ಮಡಿದು ಬಿದ್ದಿಹರು. ಆತ್ಮೀಯರೇ, ದುರುಳರಿಂದ ಕಿಡುಕು ಹಾಗೂ ದೇವರಿಂದ ಬೆಳಕು. ದೇವರು ಬೆಳಕಿನ ಜ್ಞಾನದ ಮೂಲವಾಗಿದ್ದಾರೆ. ದೇವರು ಆಶೀರ್ವಾದದ ಬುಗ್ಗೆಯಾಗಿದ್ದಾರೆ. ಆಶೀರ್ವಾದವನ್ನು ಈ ಕೀರ್ತನೆಗಳ ಮೂಲಕ ನಾವು ಪಡ್ಕೊಳ್ತೀವಿ. ಅದಕ್ಕೆ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತು ನಾವು ಈ 2 ಕೀರ್ತನೆಗಳನ್ನು ಧ್ಯಾನಿಸಿದೆವು, ಇಷ್ಟು ಸಾಕು. ಮೊದಲನೇ ಕೀರ್ತನೆ 35ನೇ ಕೀರ್ತನೆ. ಅದರಲ್ಲಿ ನೀವು ನೆನಪಿನಲ್ಲಿಡಬೇಕಾ ಕೆಲವು ಅಂಶಗಳು. ನೀಡೆನ್ನ ಮನಕ್ಕೆ ನೀನೇ ರಕ್ಷಕನೆಂಬ ಅವಯವನು, ಮತ್ತು ಬಿಡಿಸಿದೆ ಬಡವನನ್ನು ದರೋಡೆಗಾರರಿಂದ, ರಕ್ಷಿಸಿದೆ ದುರ್ಬಲನನ್ನು ಬಲಾಢ್ಯರಿಂದ. ಹೇ ಪ್ರಭು, ನಿನಗೆ ಸಮಾನರಾರೆಂದು ಹೊಗಳೂ ನನ್ನೆಲುಬುಗಳಲ್ಲೊಂದೊಂದು. ಅದರಿಂದ ಸದಾಕಾಲ ದೇವರಿಗೆ ನಾವು ಸ್ತುತಿ, ಸ್ತೋತ್ರ, ವಂದನೆ ಸಲ್ಲಿಸೋಣ, ಪ್ರಾರ್ಥನೆಯಲ್ಲಿ ಅಧಿಕರಿಸೋಣ ಮತ್ತು ನಮ್ಮ ಯಾತನೆಗಳಿಂದ ಬಿಡುಗಡೆ ಹೊಂದೋಣ. ಹಾಗೆಯೇ ಮುಂದುವರಿಸಿ ನಾವು ನೋಡ್ತೀವಿ. ಆದರೆ ಇವತ್ತಿನ 36ನೇ ಕೀರ್ತನೆ ಪಾಪದ ಒಂದು ಜೀವನದಲ್ಲಿ ಪಾಪಿ ಹೇಗೆ ಯೋಚಿಸುತ್ತಾನೆ, ಆ ಯೋಚನೆಯಿಂದ ಆತ ಹೊರಗೆ ಬಂದು ದೇವರನ್ನು ಪ್ರೀತಿಸ್ತಕ್ಕದ್ದು. ಇಲ್ಲದಿದ್ದರೆ ಅವನ ವಿನಾಶ ಅವನೇ ತಂದುಕೊಳ್ತಾನೆ. ಆಮೇಲೆ ಭರವಸೆಯ ವಾಕ್ಯ ನಮಗೆ, ನಿನ್ನಲ್ಲಿದೆ ಜೀವದ ಬುಗ್ಗೆ, ನಿನ್ನ ಬೆಳಕಿಂದ ಬೆಳಕೆಮಗೆ. ಕಣ್ಣುಗಳನ್ನು ಮುಚ್ಚೋಣ. ನಾವು ಇವತ್ತು ವಿಶೇಷವಾಗಿ ಪ್ರಾರ್ಥಿಸೋಣ. ಪ್ರತಿ ಮಂಗಳವಾರದಂದು ನಾವು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀವಿ. ಕೀರ್ತನೆಗಳೊಂದಿಗೆ ನಮ್ಮ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ಇದೋ ದೇವ,
ನಮ್ಮ ರಕ್ಷಕ ನೀವಾಗಿದ್ದೀರಿ. ನಮ್ಮಲ್ಲಿರುವ ಬಲಹೀನತೆಗಳನ್ನು ನೀವು ಬಲ್ಲಿರಿ. ನಮ್ಮ ಕುಟುಂಬದ ಬಲಹೀನತೆಗಳನ್ನು ಬಲ್ಲಿರಿ. ಈ ಕೀರ್ತನೆಯ ಆಶೀರ್ವಾದ ನಮಗೆ ಬೇಕು. ಅನೇಕ ಬಾರಿ ನಮ್ಮೊಳಗಡೆ ಎರಡು ಸ್ವಭಾವಗಳಿವೆ, ಒಳಿತು ಕೆಡುಕು, ದುರುಳುತನ ಒಳ್ಳೆಯತನ. ಯಾವುದನ್ನು ನಾವು ಹೆಚ್ಚಾಗಿ ಪೋಷಿಸುತ್ತೇವೋ ಆ ರೀತಿಯಲ್ಲಿ ನಾವು ಬೆಳೆಯುತ್ತೇವೆ. ಕೆಡುಕನ್ನು ಪೋಷಿಸಿದರೆ ದುರುಳರಾಗುತ್ತೇವೆ, ಒಳಿತನ್ನು ಪೋಷಿಸಿದರೆ ನಿರ್ದೋಷಿ ಪರಿಶುದ್ಧರಾಗಿ ಬಾಳಲು ಸಾಧ್ಯ. ಕೆಡುಕು ಒಳಗಡೆ ಇದ್ದಾಗ ಪ್ರಾರ್ಥನೆ ಇಲ್ಲ, ಒಳಿತು ಒಳಗಡೆ ಇದ್ದಾಗ ಪ್ರಾಮಾಣಿಕತೆ ಪ್ರಾರ್ಥನೆಯೇ ನಮಗೆ ಬಲವಾಗುತ್ತೆ. ಈ ಜೀವ, ಈ ಪ್ರಾಣ, ಈ ಶ್ವಾಸ ಎಲ್ಲವೂ ನಿನ್ನದೇ ಪ್ರಭುವೆ. ಇಂದು ನಾನು ವಿಶೇಷವಾಗಿ ನನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಈ ಸ್ವಾರ್ಥೆಯಲ್ಲಿ ನನ್ನೊಡನೆ ಭಾಗವಹಿಸುವವರು ಮತ್ತು ಪ್ರಾರ್ಥಿಸುವವರು, ಪವಿತ್ರ ಗ್ರಂಥವನ್ನು ತಮ್ಮ ಮುಂದೆ ಇಟ್ಟು ಧ್ಯಾನಿಸುವವರು ಆಶೀರ್ವದಿಸಿರಿ ಸ್ವಾಮಿ. ಎಷ್ಟೋ ಕಷ್ಟ ಕಾರ್ಪಣ್ಯಗಳಿಗೆ ಇವತ್ತು ಇವರು ಒಳಗಾಗಿದ್ದಾರೆ. ಎಷ್ಟೋ ತೊಂದರೆ ತಾಪತ್ರಯಗಳಿಂದ ಜರ್ಜರಿತರಾಗಿದ್ದಾರೆ. ಯಾರೂ ಇಲ್ಲ ಎಂಬ ಭಾವನೆಯಲ್ಲಿ ನಿರಾಶೆಗೆ ಒಳಗಾಗಿ ಏಕಾಂಗಿಯಾಗಿದ್ದಾರೆ. ಇದೋ ನೀವು ಜೀವದ ಬುಗ್ಗೆಯಾಗಿದ್ದೀರಿ. ನೀವೇ ನಮ್ಮ ಜೀವವಾಗಿದ್ದೀರಿ. ನೀವೇ ನಮ್ಮ ಮಾರ್ಗವಾಗಿದ್ದೀರಿ. ನೀವೇ ನಮ್ಮ ಸತ್ಯವಾಗಿದ್ದೀರಿ. ನೀವೇ ಪುನರುತ್ಥಾನವಾಗಿದ್ದೀರಿ. ನೀವೇ ಒಳ್ಳೆಯ ಕುರಿಗಾಹಿಯಾಗಿದ್ದೀರಿ. ಹೌದು ತಂದೆಯೇ, ಪ್ರಭು ಯೇಸುವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ನಾನು ವಂದಿಸುತ್ತೇನೆ. ನನ್ನ ಗುರು ದೀಕ್ಷೆಯಲ್ಲಿ ನೀವು ಸುವಾರ್ತೆ ಸಾರಲು ಕೊಟ್ಟ ಕೃಪೆಗಾಗಿ ವಂದಿಸುತ್ತೇನೆ. ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನೆಲ್ ಮೂಲಕ ಇದನ್ನು ಸಾರಲು ಕೃಪೆ ಕೊಟ್ಟದ್ದಕ್ಕಾಗಿ ವಂದಿಸುತ್ತೀನಿ. ಈ ಸುವಾರ್ತೆಯ ಆಶೀರ್ವಾದ ಎಲ್ಲರ ಮೇಲೆ ಇಳಿದು ಬರಲಿ. ಇವತ್ತು ಎಷ್ಟೋ ಜನರು ನಿರಾಶೆಯಲ್ಲಿದ್ದಾರೆ, ಪಾಪದಲ್ಲಿದ್ದಾರೆ, ಅಥವಾ ದುರುಳರಾಗಿ ಕೆಡುಕಿನ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ. ಅವರನ್ನು ಪರಿವರ್ತಿಸಲು ನಿನಗೆ ಸಾಧ್ಯವಿದೆ ಪ್ರಭುವೆ. ಅವರನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ನಾನು ಪ್ರಾರ್ಥಿಸುತ್ತೇನೆ. ಅವರ ಮೇಲೆ ನಿಮ್ಮ ದಯೆ ಇಳಿದು ಬರಲಿ. ಇದೋ ಇಡೀ ವಿಶ್ವದ ಮೇಲೆ ನಿಮ್ಮ ಕರುಣೆ ಹರಿಯಲಿ. 7 ಖಂಡಗಳನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. 7 ಖಂಡಗಳಿರುವ ಎಲ್ಲ ರಾಷ್ಟ್ರಗಳು ನಿಮಗೆ ಸಾಷ್ಟಾಂಗವೆರಗಲಿ. ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕೃತವಾಗಲಿ. ಮಾತ್ರವಲ್ಲ, ಎಲ್ಲಿ ಸ್ವಾರ್ಥ ಸಾರಲ್ಪಡಲಿಲ್ಲವೋ ಆ ಸ್ಥಳಗಳಲ್ಲೂ ಸ್ವಾರ್ಥ ಸಾರಲ್ಪಡಲಿ. ಸ್ವಾರ್ಥೆಗೆ ಹೊಸ ದ್ವಾರಗಳು ತೆರೆಯಲ್ಪಡಲಿ. ಸ್ವಾರ್ಥೆಗಿರುವ ಅಡ್ಡಿ ಅಡಚಣೆಗಳು ನಿಷ್ಕ್ರಿಯವಾಗಲಿ. ನಿಮ್ಮ ಜೀವದ ಬುಗ್ಗೆ ಬೆಳಕು ಪ್ರತಿಯೊಬ್ಬ ನಾಯಕರ ಮೇಲೆ ಇಳಿದು ಬರಲಿ. ಇದು ದೇವ ಸತ್ಯದ ಹಾದಿಯಲ್ಲಿ ಜೀವಿಸುವಂತೆ ಪ್ರತಿಯೊಬ್ಬರನ್ನು ಪ್ರೇರೇಪಿಸುವ ದೇವರು ನೀವಾಗಿದ್ದೀರಿ. ನಿಮ್ಮ ಆತ್ಮರಿಂದ ನಮ್ಮನ್ನು ತುಂಬಿರಿ. ಜೆರುಬ್ಬಾಬೆಲನು ಸೆರೆಯಿಂದ ವಾಪಸ್ ಬಂದಾಗ, ದೇವಾಲಯವೆಲ್ಲ ನಾಶವಾದಾಗ ಜಕೇರಿಯ ಪ್ರವಾದನೆಯ ಮೂಲಕ ನೀವು ಮಾತನಾಡಿದಿರಿ. ನಿನ್ನ ಸೇನಾ ಬಲದಿಂದ, ನಿನ್ನ ಸಾಮರ್ಥ್ಯದಿಂದ ನಿನಗೆ ಜಯ ಸಿಗುವುದಿಲ್ಲ. ಪವಿತ್ರ ಆತ್ಮರ ಶಕ್ತಿಯಿಂದಲೇ, ನನ್ನ ಆತ್ಮರಿಂದಲೇ ನಿನಗೆ ಜಯ. ಹೌದು ದೇವ, ಇವತ್ತು ನಮಗೆ ಜಯ ಬೇಕು, ಬಿಡುಗಡೆ ಬೇಕು, ರಕ್ಷೆ ಬೇಕು, ಸಂರಕ್ಷಣೆ ಬೇಕು. ಅಡಚಣೆಗಳು ಬೆಟ್ಟದಂತಿವೆ ನಮ್ಮ ಮುಂದೆ. ಕಷ್ಟ ಸಂಕಟಗಳು, ಸಾಲ ಸೋಲುಗಳು, ಕೋರ್ಟ್ ಕೇಸ್ಗಳು ಮತ್ತು ನಮ್ಮ ಜೀವನದಲ್ಲಿ ರೋಗ ರುಜಿನಗಳು, ಮರಣಾಂತಿಕ ಕಾಯಿಲೆಗಳು, ಇಂಥ ವ್ಯಾಧಿಗಳಿಂದ ಜರ್ಜರಿತರಾಗಿದ್ದೇವೆ ಪ್ರಭುವೆ. ನಿಮ್ಮ ಜೀವದ ಬುಗ್ಗೆಯಿಂದ ಸ್ಪರ್ಶಿಸಿರಿ. ನಿಮ್ಮ ಬೆಳಕು ನಮ್ಮ ಕುಟುಂಬದ ಮೇಲೆ ಇಳಿದು ಬರಲಿ. ಜ್ಞಾನದ ಬೆಳಕಿನಿಂದ ನಮ್ಮನ್ನು ತುಂಬಿರಿ. ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಿರಿ. ಕೇಡುಗಳಿಂದ ಬಿಡುಗಡೆಗೊಳಿಸಿರಿ. ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹಗಳು ನಮ್ಮಿಂದ ಬಿಟ್ಟು ಸುಟ್ಟು ಬೂದಿಯಾಗಲಿ. ಯಾವುದೇ ದುಶ್ಚಟಗಳು ಬಾಯಲ್ಲಿಟ್ಟಾಗ ಕಹಿಯಾಗಿ ವಾಂತಿಯಾಗಿ ಪರಿಣಮಿಸಲಿ. ಅಂಥವರನ್ನು ಬಿಡುಗಡೆಗೊಳಿಸಿರಿ ಪ್ರಭುವೆ. ವಿಶ್ವದ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ದೇವರ ಕೃಪೆ ಹರಿಯಲಿ. ಎಲ್ಲ ಪಿಡುಗುಗಳಿಂದ, ಸಾಂಕ್ರಾಮಿಕ ರೋಗಗಳಿಂದ, ಅತಿವೃಷ್ಟಿ ಅನಾವೃಷ್ಟಿಯಿಂದ, ಭೂಕಂಪದಿಂದ, ಚಂಡಮಾರುತಗಳಿಂದ, ಅತಿ ಮಳೆಯಿಂದ ನಮ್ಮನ್ನು ರಕ್ಷಿಸಿರಿ. ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ವಿಧವರು, ವಿದುರರು, ವಿಧವೆಯರು, ಬಡವರು, ಬಡತನ ರೇಖೆಗಿಂತ ಕೆಳಗಡೆ ಇರುವವರು, ಆಸ್ಪತ್ರೆಯಲ್ಲಿ ICU, MICU, NICUಲಿರುವವರು, ವೆಂಟಿಲೇಟರ್ಲಿರುವವರು ಕರುಣೆಯಾಗಿ ಪ್ರಭುವೆ. ಅನಾಥಾಶ್ರಮ, ವೃದ್ಧಾಶ್ರಮದಲ್ಲಿರುವವರು, NGO ಆಶ್ರಮಗಳನ್ನು ನಡೆಸುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಪ್ರಭುವೆ.
ಸತ್ಯದ ಪಥದಲ್ಲಿ ವಿಶ್ವವು ನಡೆಯುವಂತೆ ಕರುಣಿಸಿರಿ ಪ್ರಭುವೆ. ಸತ್ಯಕ್ಕೆ ವಿರೋಧವಾಗಿ ಬರುವುದೆಲ್ಲವನ್ನು ನಿಷ್ಕ್ರಿಯಗೊಳಿಸಿರಿ ಪ್ರಭುವೆ. ಈ ಕೀರ್ತನೆಯ ಆಶೀರ್ವಾದ ನಮಗೂ ವಿಶ್ವಕ್ಕೂ ಲಭ್ಯವಾಗಲಿ. ಇದು 38 ವರ್ಷ ಕುರಿ ಬಾಗಿಲ ಬಳಿ ಇದ್ದ ಆತನನ್ನು ಮುಟ್ಟಿದ್ದೀರಿ, ಸತ್ತ ಲಾಸರನಿಗೆ ಜೀವ ಕೊಟ್ರಿ. ಕುರುಡರಿಗೆ ಕಣ್ಣು, ಕಿವುಡರಿಗೆ ಆಲಿಸುವ ಶಕ್ತಿ, ಜಲೋದರ ರೋಗಿಗೆ ಸೌಖ್ಯ, ಗೂನಿ ಬೆನ್ನಿನ ಮಹಿಳೆಗೆ ಸೌಖ್ಯ, ದೆವ್ವ ಪೀಡಿತರಿಗೆ ಬಿಡುಗಡೆ ಕೊಟ್ಟ ಯೇಸು ಕ್ರಿಸ್ತರ ನಾಮದಲ್ಲಿ ಇವತ್ತು ಸುವಾರ್ತೆ ಆಲಿಸುವ ಪ್ರತಿಯೊಬ್ಬರನ್ನು ಆಲಿಸು. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಬ್ಲೆಸ್ ದೆಮ್ ಲಾರ್ಡ್. ಎಲ್ಲ ಕೇಡುಗಳು ಬಿಟ್ಟು ಹೋಗಿ ದೇವರ ಕರುಣೆ, ದಯೆ, ಪ್ರೀತಿ ಇಳಿದು ಬರಲಿ. ದೇವರ ಸಾಂತ್ವನ ಇಳಿದು ಬರಲಿ ಮತ್ತು ಹೊಸ ಚೈತನ್ಯ, ಹೊಸ ಬಲ ನಿಮಗೆ ಸಿಗಲೆಂದು ಯೇಸು ನಾಮದಲ್ಲಿ ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನೆಲ್ ತಂಡಕ್ಕಾಗಿಯೂ ಪ್ರಾರ್ಥಿಸಿ. ಸಂದೇಶ ನಿಮಗೆ ಇಷ್ಟವಾದರೆ ಅದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ಮತ್ತು ಇತರರಿಗೂ ಇದನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಂದೆ ಮಾಡಿ ಮತ್ತು ಅವರು ಕೂಡ ಯೇಸುವಿನ ಆ ಪ್ರೀತಿಯನ್ನು ಅನುಭವಿಸಿ ಸೌಖ್ಯವನ್ನು ಪಡೆಯಲಿ. ಆತ್ಮೀಯರೇ, ನಿಮ್ಮ ಪ್ರಾರ್ಥನಾ ಕೋರಿಕೆಗಳಿದ್ದರೆ ನೀವು 9013905078 ಅಂದರೆ 9013905078ಗೆ ಕಳಿಸಿಕೊಡಬಹುದು, ವಾಟ್ಸಪ್ ಮಾಡಬಹುದು ಅಥವಾ ಪ್ರಾರ್ಥನಾ ಕರೆಯನ್ನು ನೀಡಬಹುದು. ದಯಾಮಯ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಸದಾ ಹರಸಿ ಆಶೀರ್ವದಿಸಿ ರಕ್ಷಿಸಲಿ. ಆಮೇನ್. ದಿವ್ಯವಾಣಿ.